ಶುದ್ಧೀಕರಣದಲ್ಲಿ ಮಾತಾಡ್ತಾರೆ. ಯಾಕಂದ್ರೆ ಡಿವಿಯಿಂದ ಹಿಡಿದು ಸಿಟಿ ರವಿ ಈಶ್ವರಪುರ ತನಕ ಆ ಟೀಮ್ ದೊಡ್ಡದಾಗಿ ಬೆಳೆಯುತ್ತೆ. ಡಿ.ವಿ ಅವರಿಗೆ ಅಜೀರ್ಣ ಆಗಿ ಹೇಳುದು, ತಿಂದದ್ದು ಜಾಸ್ತಿಯಾಗಿ ಅವರಿಗೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾಷ್ಟು ಅವಕಾಶವನ್ನು ಕೊಟ್ಟರು. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೋ ನಾಯಕನಿಗೋ ಸಿಕ್ಕದಂತಹ ಪರಿಗಣನೆ ಡಿ.ವಿ. ಸದಾನಂದ ಗೌಡರಿಗೆ ಸಿಕ್ಕಿದೆ. ಇಲ್ಲ ಅಂತ ನೀವು ಹೇಳಿ. ಹೇಳ್ತೇನೆ. ಅವರಿಗೆ ಮತ್ತೆ ಬೇಕು ಅಂತೇಳಿ ಅವರಿಗೆ ಕೊಟ್ಟದ್ದು, ಹಾಗೆ ಕೊಟ್ಟವರ ತಪ್ಪು, ಅವರ ತಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರು ಟಾಪ್ ಬ್ರಾಸ್ ಮೇಲೆ ಇದ್ದಾರೆ, ನಾಯಕರಿದ್ದಾರೆ, ಅವರ ತಪ್ಪು. ಶುದ್ಧೀಕರಣ ಅಂತ ಹೇಳೋ ರೀತಿಯಲ್ಲಿ ನೀವು ಶುದ್ಧೀಕರಣ ಅಂತ ಹೇಳ್ತೀರಿ. ಇದೆಲ್ಲ ಶುದ್ಧೀಕರಣದ ಭಾಗ, ನೆನ್ಪಿಟ್ಟುಕೊಳ್ಳಿ. ಶುದ್ಧೀಕರಣ ಹೇಗೆ ಅಂತೇಳಿ ಎದ್ದು ನಿಂತು ಬೆಳಿಗ್ಗೆ ಎದ್ದ ಕೂಡಲೇ ಕಸ ಗುಡಿಸ್ಲಿಕ್ಕೆ ಹೋಗ್ಲಿಕ್ಕೆ ರಾಜಕೀಯ ವ್ಯವಸ್ಥೆಯಲ್ಲೂ ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಾಧ್ಯ ಇಲ್ಲ. ನಮಗೆ ಇಂತಹ ನಾಯಕರು ನಮ್ಮ ಕೈಗೆ ಸಿಕ್ಕುವಾಗ ನಾವು ಶುದ್ಧೀಕರಣ ಮಾಡಿಯೇ ಮಾಡ್ತೇವೆ. ಯಾಕೆ ಮಾಡೋದಿಲ್ಲ? ನಾನು ಕೇಳಿದ್ದನ್ನೇ. ಆ ರೀತಿಯ ಅವಕಾಶ ಪಡೆದುಕೊಂಡವರು ಶುದ್ಧೀಕರಣ, ಅವರು ಆಗ ಒಂದು ಶುದ್ಧೀಕರಣ ಅಂತ ಹೇಳೋದು. ಪುತ್ತೂರಿನಲ್ಲಿ ಬಂಡಾಯ ಅಭ್ಯರ್ಥಿ ಒಂದು ಕಥೆ ಹೇಳಿದೆ. ಇಲ್ಲಿ ಆ ಪಾಪ ಮಾತೆಯನ್ನು ಕರ್ಕೊಂಡು ಬಂದಿದ್ದು ಮಾನ ಕಳಿಬೇಕಾದ ಅಗತ್ಯ ಇತ್ತ? ತೀರ್ಮಾನ ಯಾರು ತಗೊಂಡದ್ದು? ಯಾರ ಹತ್ರ ಕೇಳಿ ತಗೊಂಡದ್ದು? ಕಾರ್ಯಕರ್ತರಲ್ಲಿ ಬೂತ್ ಲೆವೆಲಲ್ಲಿ ಸರ್ವೆ ಮಾಡಿ ತಗೊಂಡಿದ್ದಾರಾ? ಈಗ ರಘುಪತಿ ಭಟ್ರನ್ನೇ ಹೇಳುದು ನಾನು. ಇವ್ರ ಹತ್ರ ಒಂದು ಮಾತು ಕೇಳಿ ಹೀಗೆ ಮಾಡೋ ಮಾರ್ರೆ ಅಂತೇಳಿ ಹೇಳ್ಬೋದಿತ್ತಲ್ಲ. ಎಲ್ಲಿದ್ದೋ ಒಬ್ಬರನ್ನು ಕರ್ಕೊಂಡು ಬಂದು ನಮ್ಮ ಇದರ ಬಗ್ಗೆ ಆಚಾರ ವಿಚಾರ ಸಂಸ್ಕಾರ ಸಂಪ್ರದಾಯ ಮಣ್ಣಿನ ಬಗ್ಗೆ ಒಂದು ಚೂರು ಗೊತ್ತಿಲ್ಲದ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ರೆ ನಾವು ಸಹಿಸಿಕೊಳ್ಳುವುದು ಹೇಗೆ ಸ್ವಾಮಿ? ನೀವು ಅರ್ಥ ಮಾಡ್ಕೊಳ್ಳಿ. ಇದು ಶುದ್ಧೀಕರಣ ಮಾಡುವಂತ ರೀತಿ. ಇದು ಪ್ರತಿಯೊಂದು ಚುನಾವಣೆಗಳಲ್ಲೂ ನಡೀತದೆ. ಎಲ್ಲಾದರೂ ಯಾರಾದರೂ ಒಬ್ರು ವಾಪಸ್ ಇದೇ ರೀತಿಯಲ್ಲಿ ಅಸಂತೃಪ್ತರು ಅಂತ ಹೇಳುವಂಥದ್ದಲ್ಲ, ನೊಂದ ಕಾರ್ಯಕರ್ತರು ಸಿಗ್ತಾರೆ, ಅವರು ಮಾಡೇ ಮಾಡ್ತಾರೆ. ಸರಿ, ನಾನು ನಿಮಗೆ ಸ್ಪಷ್ಟ ಹೇಳ್ತೇನೆ. ಇಲ್ಲಿ ಆಯ್ಕೆ ನನಗೆ ತಪ್ಪಿದಾಗ ಬೇಸರ ಆಗ್ತಿತ್ತು. ಬಟ್ ಆಯ್ಕೆಯಾದಂಥ ಪ್ರಕ್ರಿಯೆ ಮತ್ತು ಆಯ್ಕೆಯ ಸೂತ್ರಗಳು ಒಪ್ಪುವಂಥದ್ದಲ್ಲ. ಈಗ ಇವತ್ತು ಇಷ್ಟು ಹೇಳ್ತಾರಲ್ಲ, ಇವರು ಆಗ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಿತ್ತಲ್ಲ. ಸರಿಯಾ ಭೌಗೋಳಿಕವಾಗಿ ಬಿಟ್ಟದ್ದು, ಹೊಸತು ಬಂದವರಿಗೆ ಕೊಟ್ಟದ್ದು, ಅದರಿಂದಾಗಿ ಇದಾಗಿದೆ. ಮತ್ತು ನಾನು ಶುದ್ಧೀಕರಣ ನನ್ನ ಸ್ಪರ್ಧೆಯಿಂದ ಆಗ್ಬೋದು, ಆದರೆ ನಾನು ನಿಂತದ್ದು ನನಗೆ ಎಲೆಕ್ಟ್ರಲ್ ಪೊಲಿಟಿಕ್ಸಲ್ಲಿ ಆಸಕ್ತಿ ಇದ್ದಂಥವನು, ಕೆಲಸ ಮಾಡಬೇಕು ನನಗೆ, ಇನ್ನು ನನಗೆ ಬೇರೆ ಅವಕಾಶ ಇಲ್ಲ. ಹಾಗಾಗಿ ನಾನು ನಿಂತು ಕೆಲಸ ಮಾಡ್ತಾ ಇರೋದು. ಶುದ್ಧೀಕರಣಗಳು ಆಗ್ತಾ ಹೋಗ್ತದೆ, ಇಂಥದ್ದಾಗ್ತಾ ಇದ್ದಾಗ ನಾನು ಅದಕ್ಕೋಸ್ಕರ ನಿಂತದ್ದಲ್ಲ. ರಾಜಾರಾಮ್ ಭಟ್ ಕೂಡ ಶುದ್ಧೀಕರಣದಿಂದ ವಾಪಸ್ ಬಂದು ಉತ್ತಿಲ ಟೀಮ್ನಿಂದ ಹೊರಬಂದು, ಅದು ಶುದ್ಧೀಕರಣ. ಉತ್ತಿಲ ಟೀಮ್ನಿಂದ ಹೊರ ಬಂದ್ವಿ ನೋಡಿ. ಈಗ ಇಲ್ಲಿ ಪುತ್ತಿಲ ಪರಿವಾರ ಅಂತ ಹೇಳುವಂಥದ್ದು ರಾಜಕೀಯ ವ್ಯವಸ್ಥೆಯ ಸಂಘಟನೆಯಲ್ಲಿ ಇಲ್ಲ, ಅದು ಸಂಪೂರ್ಣವಾಗಿಯೇ ಇಲ್ಲ. ಈಗ ಇಲ್ಲದಿರುವಾಗ ನನಗೆ ಅಲ್ಲಿಂದ ಕೆಲಸ. ಈಗ ಮನೆಯೇ ಇಲ್ಲ, ನೀವು ಅಲ್ಲಿ ಯಾಕೆ ಇಲ್ಲ ಅಂತ ನೀವು ಕೇಳಿ ನಾನೆಂತ ಉತ್ತರ ಹೇಳೋದು? ನನಗೆ ಗೊತ್ತುಂಟು ಮನೆ ಮುರಿತಾ ಉಂಟು ಅಂತ ಹೇಳಿ. ನಾನು ಅದರಲ್ಲಿ ಸಾಯ್ಬೇಕಿತ್ತ? ನೀವು ಬರುವಾಗಿತ್ತಲ್ಲ? ಅಲ್ಲ, ಬರಲಾಗಿತ್ತು. ಅದು ಬೀಳ್ತದೆ ಅಂತ ಗೊತ್ತಾದ್ರೆ ಇಲ್ಲ ನೋಡಿ ನೋಡಿ ಅವತ್ತು ಕೂಡ ನಿಮ್ಮ ಕೇಳಿದ ಪ್ರಶ್ನೆಗಳಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ವ್ಯವಸ್ಥೆಯ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಳ್ಳುವಂತಹ ಪ್ರಕ್ರಿಯೆಗೆ ಜೋರು ಸಿಕ್ಕಿದಾಗ, ಯಾವಾಗ ಜೋರು ಅಂತ ಹೇಳಿದ್ರೆ ಹೇಗೆ, ಮೇಲಿನ ಕೆಲವು ಪದಾಧಿಕಾರಿಗಳು ಮಾತ್ರ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದಾರಷ್ಟೇ ಹೊರತು ಇದುವರೆಗೆ ಯಾವುದೇ ಸ್ಥಾನಮಾನಗಳು ಸಿಕ್ಕಲಿಲ್ಲ. ಅತ್ಲಾಗಿ ಬಿಜೆಪಿಯೂ ಇಲ್ಲ, ಈ ಕಡೆ ಹಿಂದೂ ಸಂಘಟನೆಗಳು ಇಲ್ಲ ಅಂತೇಳಿ ಈ ಪುತ್ತಿಲ ಪರಿವಾರಕ್ಕೋಸ್ಕರ ಅಥವಾ ಯಾವುದೇ ಒಂದು ಹಿಂದುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ, ಒಟ್ಟಿಗೆ ಹೆಗಲು ಕೊಟ್ಟು ಹೆಗಲು ಸೇರಿಸಿ ಕೆಲಸ ಮಾಡಿದಂತಹ ಸಾಮಾನ್ಯ ಕಾರ್ಯಕರ್ತರ ಗತಿ ಏನಿವತ್ತು? ಆ ಕಾರ್ಯಕರ್ತರ ಧ್ವನಿಯಾಗಲಿಕ್ಕೆ ನಾನು ಹೊರಗೆ ನಿಂತದ್ದು. ಅರ್ಥ ಆಯ್ತಾ? ಇವತ್ತು ಕೂಡ ಪುತ್ತಿಲ ಪರಿವಾರದಲ್ಲಿ ಗುರುತಿಸಿಕೊಂಡ ಎಷ್ಟೋ ಜನ ಕಾರ್ಯಕರ್ತರು ಈಗಲೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಒಂದೆರಡರಲ್ಲ, 100-200 ಸಹಸ್ರ ಸಂಖ್ಯೆಯಲ್ಲಿ. ಯಾಕೆ ಅದು? ಈಗ ಅವ್ರಿಗೆ ಏನ್ ಸಿಗಲ್ಲ ಅಂತ ರಾಜಾರಾಮ್ ಭಟ್ರಿಗೆ ಮೊದಲೇ ಗೊತ್ತಿತ್ತು. ಯಾರಿಗೆ ಗೊತ್ತಿಲ್ಲ. ಈಗ ರಘುಪತಿ ಭಟ್ರು ಏನ್ ಹೇಳಿದ್ರು? ನನಗೆ ಅವರು ಸೀಟು ಕೊಡದ್ದಕ್ಕೆ ನನಗೆ ಬೇಸರ ಇಲ್ಲ, ಆದ್ರೆ ಆ ಸೀಟು ಕೊಡದೇ ಇರುವಂತ ಅವರು ಮಾಡಿದ ಪ್ರಕ್ರಿಯೆ ಆಗಲಿಲ್ಲ. ಅದೇ ರೀತಿ
ಅರುಣ್ ಕುಮಾರ್ ಪುತ್ತಿಲ್ರವರು ಬಿಜೆಪಿಗೆ ಹೋದದ್ದಕ್ಕೆ ನಮಗೆ ಯಾವುದೇ ಬೇಸರ ಇಲ್ಲ. ಮಾತೃಪಕ್ಷಕ್ಕೆ ಇವತ್ತಲ್ಲ ನಾಳೆ ಸೇರುವಂಥದ್ದೇ ಅವಕಾಶ. ರಘುಪತಿ ಭಟ್ರಿಗೆ ಬಂದರೂ ಕೂಡ ರಘುಪತಿ ಭಟ್ರು ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಸೇರುವಂಥದ್ದು. ಆದರೆ ಆ ಪ್ರಕ್ರಿಯೆಗಳು ಸರಿಯಾಗಿರಬೇಕು. ಹಿಂಬಾಲಕರನ್ನು ಬಿಟ್ಟು ತಾನು ಮತ್ತು ತನ್ನ ವೈಯಕ್ತಿಕ ವ್ಯವಸ್ಥೆಯ ಒಳಗೆ ಚೌಕಟ್ಟಿನೊಳಗೆ ಗುರುಸಿಕೊಂಡವರನ್ನು ಮಾತ್ರ ಸೇರಿಸಿಕೊಂಡು ಪಕ್ಷದ ಒಳಗೆ ನಾವು ವಿಲೀನವಾಗುತ್ತೇವೆ ಅಂತೇಳಿ ಆದರೆ ಅದು ತಪ್ಪು. ಈಗ ಇಲೆಕ್ಷನ್ ಬರುವುದಕ್ಕಿಂತ ಮೊದಲು ಕೂಡ ರಾಜ್ಯಸಭೆ ಇಲೆಕ್ಷನ್ ಇದೆ. ಆ ಸಮಯದಲ್ಲಿ ನಾವು ರಾಜ್ಯಸಭೆ ಇಲೆಕ್ಷನ್ ಅಲ್ಲಿ ಬಿಸಿ ಅಂತ ಹೇಳಿ ಇದೇ ಸಂತೋಷರ ಹತ್ರ ನಾವು ಹೋಗಿದ್ದೇವೆ, ಬಾಕಿ ಎಲ್ಲ ಕಡೆ ಕೂಡ ನಾವು ಹೋಗಿದ್ದೇವೆ. ಹೋಗ್ಲಿಲ್ಲ ಅಂತ ನಾನು ಹೇಳೋದಿಲ್ಲ. ನಿಮಗೆ 3 ದಿವಸದಲ್ಲಿ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಹೇಳಿದ್ರು. 3 ದಿವಸ ಬಿಟ್ಟು 30 ದಿವಸ ಸಿಹಿ ಸುದ್ದಿ ಕೊಡಲಿಲ್ಲ. ಆಗ ನಮಗೆ ಅಂದ ಆಯ್ತು ಇದು ಬೀಳುವುದಿಲ್ಲ ಅಂತ ಅರ್ಥ ಆಯ್ತು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ